10th ಆದವರಿಗೆ ಏರ್ಪೋರ್ಟಲ್ಲಿ ಜಾಬ್ ಸಿಗ್ತದೆ. ಈಗ ತುಂಬ ಜನ ಜಾಬ್ ಇಲ್ಲದೆ ಮನೇಲಿ ಇರ್ತಾರೆ, ಅದನ್ನೇ ಟಾರ್ಗೆಟ್ ಮಾಡಿಕೊಂಡು ಇಂಥವರು ಅವರಿಗೆ ಮೋಸ ಮಾಡಲಿಕ್ಕೆ ನೋಡ್ತಾರಲ್ವಾ. ಅಲ್ಲ, ಅವರಿಗೆ ಜಾಬ್ ಇದ್ರೆ ತಾನೇ ಅವ್ರಿಗೆ ಹಣ ಕೊಡೋದು. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಇವತ್ತೊಂದು ಇಂಪಾರ್ಟೆಂಟ್ ವಿಚಾರವನ್ನು ಹೇಳುವ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೇನೆ. ಆಲ್ರೆಡಿ ನಿಮಗೆ ತಮಿಳಲ್ಲಿ ನೋಡಿ ಏನು ವಿಷಯ ಅಂತ ಗೊತ್ತಾಗಿರ್ಬೋದು, ಬಟ್ ಕ್ಲಾರಿಟಿ ಇರಲಿಕ್ಕಿಲ್ಲ. ಸೊ ಹಾಗಾಗಿ ಇವತ್ತು ಕ್ಲಿಯರ್ ಆಗಿ ಆ ವಿಷಯ ಏನು ಎತ್ತ ಮತ್ತು ಅದರಿಂದ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ತುಂಬ ಜನರಿಗೆ, ಸೊ ಇದರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕಿದ್ದೇನೆ. ಅದಕ್ಕೆ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ವಿಜಯ್ ಕವಿತಾ ತುಳು ಟಾಕ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ನಾ ವಿಡಿಯೋ ಸ್ಟಾರ್ಟ್ ಮಾಡುವಾಗ ಪ್ರತಿ ಸಲ ಕೂಡ ಹೇಳ್ತೇನೆ, ನಮ್ಮ ಮನೆಯಲ್ಲೇ ಅಮ್ಮ ಮಾಡುವಂತಹ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಶ್ಯಾಂಪು ಉಂಟು. ಸೊ ಇದು 35+K ಅಂದರೆ 35,000ಕ್ಕಿಂತಲೂ ಹೆಚ್ಚಿನ ಗ್ರಾಹಕರನ್ನು ಈಗಾಗಲೇ ತಲುಪಿದೆ. ಸೊ ಇಲ್ಲಿ ತುಂಬ ಜನರಿಗೆ ಒಳ್ಳೆ ರಿಸಲ್ಟ್ ಇದೆ. ಇದು ಲಾಂಗ್ ಹೇರ್ ಮತ್ತು ಹೇರ್ ಫಾಲ್ಗೆ, ಡ್ಯಾಂಡ್ರಫ್ ಅದು ಇದು ಅಂತ ಎಲ್ಲ ಹೇರ್ ಪ್ರಾಬ್ಲಮ್ ಸಮಸ್ಯೆಗೆ ನಿಮಗೆ ಒಂದು ಸೊಲ್ಯೂಷನ್ ಅಂತ ಹೇಳ್ಬೋದು. ನಿಮಗೂ ಬೇಕು ಅಂತಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಉಂಟು. ಸೊ ಅದಕ್ಕೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿದ್ರೆ ನಿಮಗೆಲ್ಲ ಡೀಟೇಲ್ಸ್ ಬರುತ್ತೆ. ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದರೆ, ಆಲ್ಮೋಸ್ಟ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ವಾಟ್ಸಪ್ಗಳಲ್ಲಿ ಶೇರ್ ಆಗ್ತಾನೇ ಇದೆ. ಫ್ರಾಡ್ ಕಾಲ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅದು ಕೂಡ ಮಂಗಳೂರಲ್ಲಿ ಅಂತ. ಸೊ ಈ ಥರ ತುಂಬ ಬರ್ತಾ ಇದೆ. ಮಂಗಳೂರಲ್ಲಿ ಅಂತ ಮಾತ್ರ ಅಲ್ಲ, ಪ್ರತಿ ಕಡೆಗಳಲ್ಲೂ ಉಂಟು. ಬಟ್ ನಾವು ಮಂಗಳೂರಿನವರು ಆಗಿರೋದ್ರಿಂದ ಮಂಗಳೂರಿನಲ್ಲಿ ಜಾಸ್ತಿ ಆಗ್ತಾ ಉಂಟು ಅಂತ. ಬಟ್ ನನಗೂ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ನನ್ನ ನಂಬರಿಗೆ ಬರೋದಿಲ್ಲ, ಅದು ಹೇಗೆ ಅವರಿಗೆ ಗೊತ್ತಾಗೋದಂತ ಗೊತ್ತಿಲ್ಲ, ಎಜುಕೇಟೆಡ್ ಅನ್ನುವಂಥದ್ದು. ಸೊ ನನ್ನ ಅಮ್ಮನ ಮೊಬೈಲ್ಗೆ ಬರುತ್ತೆ, ಕಾಲ್ ಒಂದು ಬರುತ್ತೆ, ನಿಮ್ಮ ಮಗ ಗುರುಪ್ರಸಾದ, ಸೊ ಅವನಿಗೆ ಒಂದು ಜಾಬ್ ಉಂಟು, ಅಪ್ಲೈ ಮಾಡಿದ್ದು ಹಾಗೆ ಅಂತ. ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದರೆ ಅವನು ಅಪ್ಲೈ ಮಾಡಲಿಲ್ಲ. ಸೊ ನಾನು ತಗೊಂಡೆ ಕಾಲ್ ಇಮಿಡಿಯೇಟಾಗಿ ತಗೊಂಡೆ. ಯಾವಾಗ ಅಪ್ಲೈ ಮಾಡೋದು ಅಂತಲ್ಲ, ಅವನು ಕಲ್ತಿರೋ ಕಾಲೇಜ್, ಈಗ 10th ಎಲ್ಲ ಆಗಿರ್ತದೆ ನೋಡಿ. ಸೊ ಅವರಿಗೆ ನಾನು ಕೇಳ್ತೇನೆ, ಎಲ್ರಿಗೂ ನಾವು ಇನ್ಫಾರ್ಮ್ ಅಂದರೆ ನಮಗೆ ಎಲ್ಲ ಇನ್ಫಾರ್ಮೇಷನ್ ಬಂದಿರುತ್ತೆ ಅವ್ರು ಎಲ್ಲಿ ಕಲ್ತಿದ್ದು ಏನು ಅಂತ. ಸೊ ಹಾಗಾಗಿ ಅವರಿಗೆ ಜಾಬ್ ಇದ್ದರೆ ನಾವು ರೆಫರ್ ಮಾಡ್ತೇವೆ. ಸೊ ಹಾಗಾಗಿ ಈ ಥರ ಎಲ್ಲ ಜಾಬ್ ಉಂಟು ಅಂತ ಹೇಳಿದರು. ಹೌದಾ, ಸರಿ, ಏನಿರುತ್ತೆ ಅಂತ ಕೇಳಿದೆ ನಾನು ಕೂಡ. ಅದು 1 ತಿಂಗಳು ಟ್ರೈನಿಂಗ್ ಅಂತೆ, ಹಾಗೆ ಅಂತ ಹೀಗೆ ಅಂತ ತುಂಬ ಬಿಟ್ಲಪ್ಪ. ಹುಡುಗಿ ಮಾತಾಡಿರೋದು ಹೇಳುವಾಗ ಉಂಟಲ್ಲ, ನಂಬುವ ರೀತಿ ಇರ್ತದೆ. ಪ್ರೊಫೆಷ್ನಲ್ ಆಗಿ, ಫುಲ್ ಪ್ರೊಫೆಷ್ನಲ್ ಆಗಿ ಮಾತಾಡ್ತಾರೆ. ಮೇಡಮ್ ಹಾಗಾಗ್ತದೆ, ಹೀಗಾಗ್ತದೆ, ಅವರ ಫ್ಯೂಚರ್ ಬ್ರೈಟ್ ಆಗ್ತದೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾಳೆ. ಆಯಿತಾ, ಹೌದಾ, ಸರಿ ಸರಿ. ನಂಗೆ ಗೊತ್ತಿತ್ತು ಫ್ರಾಡ್ ಅಂತ, ಆಲ್ಮೋಸ್ಟ್ ನನಗೆ ಗೊತ್ತಿತ್ತು. ಆಲ್ಮೋಸ್ಟ್ ಅಲ್ಲ, ಫುಲ್ಲಾಗಿ ಗೊತ್ತಿತ್ತು. ಆದರೂ ನೋಡುವ ಎಂತೆಲ್ಲ ಇವಳು ಬಂಡಲ್ ಬಿಡ್ತಾಳೆ ನೋಡುವ ಅಂತ. ನಾನು ಆ್ಯಕ್ಚುಲಿ ಅದನ್ನು ರೆಕಾರ್ಡ್ ಮಾಡಿದ್ದೆ ಅಮ್ಮನ ಮೊಬೈಲಲ್ಲಿ. ಸೊ ಅದು ರೆಕಾರ್ಡೇ ಆಗಲಿಲ್ಲ, ಅದಕ್ಕೆ ನನಗೀಗ ರೆಕಾರ್ಡಿಂಗ್ಗೆ ಹಾಕ್ಲಿಕ್ಕೆ ಆಗ್ತಿಲ್ಲ. ಆದರೆ ಏನು ವಿಷಯ ಹೇಳಿದ್ದಾರೆ, ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಆ್ಯಕ್ಚುಲಿ ನನ್ನ ತಮ್ಮಂದು 10th ಕೂಡ ಆಗಿರಲಿಲ್ಲ, ಓಕೆನಾ. ಆದರೂ 10th ಆದವರದ್ದು ನಂಬರ್ ಹೇಗೆ ಸಿಕ್ತು, ಅದೊಂದು ಕ್ವೆಶನ್ ಹಾಕಿದೆ ನಾನು. ಅದು ನಮಗೆ ಅವರು ಸ್ಕೂಲಿಗೆ ಹೋದರೂ ಕೂಡ ನಮಗೆ ಅದು ಸಿಗ್ತದೆ, ಹಾಗೆ ಹೀಗೆ ಅಂತ ಹೇಳಿದ್ದು. ಹೌದಾ, ಸರಿ. ನನಗೆ ಬೇರೆ ಕೂಡ ಪರಿಚಯದವರು ಇದ್ದಾರೆ, ಅವರ ನಾನು ಜಾಬಿಗೆ ಕಳಿಸ್ತೇನೆ. ಹೇಗೆ ಪೇಮೆಂಟ್ ಎಲ್ಲ ಎಂತ ಉಂಟು ಅಂತ. ಅದು ಪೇಮೆಂಟ್ ನಮಗೆ ಗೊತ್ತಿಲ್ಲ, ಬಟ್ ಪೇಮೆಂಟ್ ಮಾಡಲಿಕ್ಕೆ ಇರ್ತದೆ. ಅದರ ಬಗ್ಗೆ ಬೇರೆ ಮಾತಾಡ್ತಾರೆ. ಫಸ್ಟಿಗೆ ಅವರು ಬಂದು ಇಲ್ಲಿ ಮಾತಾಡಿ, ಆನಂತರ ಅವರು ಪೇಮೆಂಟ್ ಮಾಡಿ, ಆನಂತರ ಟ್ರೈನಿಂಗ್ ಇರ್ತದೆ 1 ತಿಂಗಳು, ನಾವೇ ಟ್ರೈನಿಂಗ್ ಕೊಡ್ತೇವೆ. ಮತ್ತೆ ನಾವು ಜಾಬ್ ಕೊಡುವಂಥದ್ದು ಏರ್ಪೋರ್ಟಲ್ಲಿ. 10th ಆದವರಿಗೆ ಏರ್ಪೋರ್ಟಲ್ಲಿ ಜಾಬ್ ಸಿಗ್ತದೆ. ಹೇಳಬೇಕು, ನಂಬುವಾಗಿರ್ಬೇಕು. ಇದು ಎಂತ, ನನಗೆ ಸತ್ಯವಾಗ್ಲೂ ಉಂಟಲ್ಲ ನಗು ಬಂತು ಅವಳು ಮಾತಾಡೋದ. ಹೌದಾ, ಎಲ್ಲ ಡೀಟೇಲ್ಸನ್ನು ಕೇಳಿದೆ. ಈ ಥರ ಇರ್ತದೆ ಟ್ರೈನಿಂಗ್, ಆ ಥರ ಇರ್ತದೆ ಎಲ್ಲ ಹೇಳಿದ್ದು. ಜಾಬ್ ಕನ್ಫರ್ಮ್ ಆಗಿರ್ತದೆ. ಮತ್ತು ನಾವು ಜಾಬ್ ಒಂದು ವೇಳೆ ಏರ್ಪೋರ್ಟಲ್ಲಿ ಜಾಬ್ ಆಗದಿದ್ರು ಬೇರೆ ಜಾಬ್ ತೆಗಿಸಿ ಕೊಡ್ತೇವೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾಳೆ. ಲಾಸ್ಟಿಗೆ ನನಗೆ ಒಂದು ಅಂದಾಜು ಪೇಮೆಂಟ್ ಎಷ್ಟಿರ್ಬೋದು ಅಂತ ಕೇಳಿದೆ. 1 ತಿಂಗಳಿಗೆ ಎಷ್ಟು 32,000 ಏನು ಹೇಳಿದ್ಲಪ್ಪ, 32,000 ಏನು ಅಂತ ಇರುತ್ತೆ ಅಂತೆ ಕಟ್ಟಲಿಕ್ಕೆ. ಆನಂತರ ಅವರಿಗೆ 30,000 ಪರ್ ಮಂತ್ ಫಿಕ್ಸ್ ಅಂತೆ. ಹೌದಾ, ಇದು ಯಾವ ಫ್ರಾಡ್ ಕಂಪನಿಯಿಂದ ಕಾಲ್ ಮಾಡ್ತಿದ್ದೀರಿ ಅಂತ ಕೇಳಿದೆ. ಕೊನೆಗೆ ಎಲ್ಲ ಕೇಳಿದೆ, ಅವಳು ಹೇಳುವ ಭಾಷಣ ಎಲ್ಲ ಕಿವಿ ಕೊಟ್ಟು ಲಾಸ್ಟಿಗೆ ಹೇಳಿದೆ, ಯಾವ ಫ್ರಾಡ್ ಕಂಪನಿಯಿಂದ ಕಾಲ್ ಮಾಡ್ತಾ ಇದ್ರಿ, ಏನು ಮಾತಾಡ್ತಿದ್ದೀರಿ ಅಂತ ಬಯಲಿಗೆ ಸ್ಟಾರ್ಟ್ ಮಾಡಿದ್ಲು. ಅಲ್ಲ, 10th ನನ್ನ ತಮ್ಮಂದು 10th ಆಗಲಿಲ್ಲ. ಒಂದು, ನೀವು ಯಾವ ಇದರಲ್ಲಿ ಕೇಳಿದ್ರಿ, ಮತ್ತೊಂದು ಅದು ಹಣ ಕಟ್ಟಿ ಜಾಬ್ ಮಾಡಿಸ್ಕೊಳ್ಳೋದು ಅಂದರೆ ಹೇಳಿದ, ಅದು ನಾವು ಟ್ರೈನಿಂಗಿಗೆ ತಗೊಳ್ಬೇಕಲ್ಲ ಅಂತ ಹೇಳಿದ್ದವಳು. ನಮಗೆ ಹಣ ಮಾಡೋ ಉದ್ದೇಶ ಅಲ್ಲ. ಅವರು ಯಾರೆಲ್ಲ ಜಾಬ್ ಇಲ್ಲದೆ ಇರ್ತಾರೆ, ನಿರುದ್ಯೋಗಿಗಳಿರ್ತಾರೆ, ಅವರಿಗೆ ಉದ್ಯೋಗ ನೀಡುವಂತಹ ನಮ್ಮ ಕಂಪನಿ, ಹಾಗೆ ಹೀಗೆ ಅಂತ ಬಂಡಲ್ ಬಿಟ್ಲು. ಹೌದಾ, ಎಲ್ಲಿರೋದು ನಿಮ್ಮ ಕಂಪನಿ?
ಕಂಪನಿ ಕಂಕನಾಡಿಯಲ್ಲಿ ಅಂತಂದು ಹೇಳಿದ್ದು. ಕಂಕನಾಡಿಯಲ್ಲಿ ಹುಚ್ಚಾಸ್ಪತ್ರೆ ಆಗಿರಬೇಕು ಭಾಷೆ ಅಲ್ಲದ್ದು. ಸೊ ಕಂಕನಾಡಿಯಲ್ಲಿ ಅಂತ ಹೇಳಿದ್ದು, ನಂತೂರಲ್ಲಿ ಅಂತ ಹೇಳಿದ್ದು. ಹೌದಾ, ಓಕೆ, ನಾವು ಅಲ್ಲಿಗೆ ಬಂದು ಮಾತಾಡ್ಬೋದಾ? ಖಂಡಿತ ಬನ್ನಿ ಮಾತಾಡ್ಬೋದು ಅಂತ. ಇದೇ ಆ್ಯಕ್ಚುಲಿ ಏನು ಗೊತ್ತಾ, ಈ ಥರ ಬನ್ನಿ ಮಾತಾಡಿ ಅಂತ ಹೇಳ್ತಾರೆ. ನಾವು ಹೋಗುವಾಗ ಕಂಪೆನಿ ಇರುತ್ತೆ, ಎಲ್ಲ ಇದ್ದಾಗಿರ್ತದೆ, ಲೈಸೆನ್ಸ್ ಅದು ಇದು ಎಲ್ಲ ಫೇಕ್ ಲೈಸೆನ್ಸ್ಗಳು ಇದ್ದೇ ಇರುತ್ತೆ. ನಾವು ಹೋಗಿ ಮಾತಾಡ್ತೇವೆ, ಪೇಮೆಂಟ್ ಮಾಡ್ತೇವೆ, 1 ತಿಂಗಳ ನಂತರ ಬನ್ನಿ ಅಂತ ಹೇಳ್ತಾರೆ. ಆ ನಂತರ ಅವರೇ ಇರೋದಿಲ್ಲ. ಈ ಥರ ಹಣ ಮಾಡಿ ತುಂಬ ಕಡೆಗಳಿಗೆ ಮೋಸ ಆಗಿದೆ. ನನಗೆ ಈಗಲೂ ನೆನಪಿದೆ, ಪುತ್ತೂರಲ್ಲೇ ಇದು ಆಗಿರುವಂಥದ್ದು, ಬೊಳ್ಳುವಾರಲ್ಲಿ. ನನ್ನ ಇದ್ರು ಮೊದಲು ಚಿಕ್ಕಪ್ಪ. ಸೊ ಅವರು ನನ್ನ ದೊಡ್ಡ ತಮ್ಮ ಇದ್ದಾನಲ್ವಾ, ಸೊ ಅವನಿಗೆ ಪೇಂಟಿಂಗಲ್ಲಿ ತುಂಬ ಆಸಕ್ತಿ, ಚಿತ್ರ ಮಾಡೋದು ಎಲ್ಲ ತುಂಬ ಆಸಕ್ತಿ. ಹಾಗಾಗಿ ಕಾಂಪಿಟೇಷನ್ ಇರುತ್ತೆ. ಸೊ ಕಾಂಪಿಟೇಷನ್ಗೆ 200 ರೂಪಾಯಿ ಫೀಸ್ ಕಟ್ಟಿ, ಆಗ 200 ರೂಪಾಯಿ ಅಂತ ಹೇಳಿದ್ರೆ 2,000ಕ್ಕೆ ಸಮ, 200 ರೂಪಾಯಿ ಫೀಸ್ ಕಟ್ಟಿ ಜಾಯಿನ್ ಆಗ್ಲಿಕ್ಕೆ ಇರ್ತದೆ. ಪೇಂಟಿಂಗ್ ಮಾಡಬೇಕು, ಅವರೇ ಅದು ಕೂಡ ಕಲರ್ ಪ್ರಿಂಟ್ ತೆಗೆದು ಅವ್ರು ಲ್ಯಾಮಿನೇಷನ್ ಎಲ್ಲ ಹಾಕಿ ಕೊಡ್ಬೇಕು ಅಲ್ಲಿಗೆ. ಇದು ಅವರ ರೂಲ್ಸ್. ಅದರಲ್ಲಿ ವಿನ್ ಆದರೆ ಎಷ್ಟು ಪ್ರೈಸ್ ಇತ್ತು, ಎಷ್ಟು ಅಮೌಂಟ್ ಪ್ರೈಸ್, ಮತ್ತೆ ಒಳ್ಳೆ ಕಡೆಗಳಲ್ಲಿ ಆಪರ್ಚುನಿಟಿ ಅದೆಲ್ಲ ಇತ್ತು. ಹೋಗುವಾಗ ಕಂಪೆನಿ ಇತ್ತು, 200 ರೂಪೀಸ್ ಕಟ್ಟುವಾಗ ಕಂಪೆನಿ ಇತ್ತು. ರಿಸಲ್ಟ್ ದಿನ ಹೋಗ್ತೇವೆ, ಕಂಪೆನಿಯೇ ಇಲ್ಲ, ಯಾವುದೇ ರೀತಿಯ ಪ್ರೂಫ್ ಇಲ್ಲ. ಅದೇ ಥರ ಈ ಒಂದು ಫ್ರಾಡ್ ಜಾಬ್ ಕೂಡ. ಹೇಗೆಲ್ಲ ಜನ ಮೋಸ ಮಾಡ್ತಾರೆ ಅಂತ ಹೇಳಿದರೆ ನಾವು ನಂಬುವಾಗಿರ್ತದೆ. ನಾವು ಏನು ಗೊತ್ತಾ, ಜಾಬ್ ಸಿಗ್ತದಲ್ಲ, 32,000 ಒಂದು ಸಲಕ್ಕೆ ಅಲ್ವಾ, ಮತ್ತೆ 30,000 ನಮಗೆ ಸ್ಯಾಲ್ರಿ ಸಿಗ್ತದಲ್ಲ ಅಂತ ನಾವು ನಂಬ್ಕೊಂಡು ಹೋಗ್ತೇವೆ. ಅಲ್ಲ, ನಾವು ಪೆದ್ದರ, ಇವರ ಮಾತೆಲ್ಲ ಕೇಳಿಕೆ ಪೆದ್ದರ. ನಾನು ಬೈಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಬೈಲಿಕ್ಕೆ ಅಂತ ಹೇಳಿದ್ರೆ, ನಾನು ಯಾವುದೇ ರೀತಿಯ ಲ್ಯಾಂಗ್ವೇಜ್ ಅಂದರೆ ಹೆಣ್ಣು ಆಗಿರೋದ್ರಿಂದ ನಾನು ಲ್ಯಾಂಗ್ವೇಜ್ ಕರೆಕ್ಟಾಗಿ ಮಾತಾಡಿದೆ. ಬಟ್ ಅವಳು BVC ಅಂತ ಹೇಳಿಕೆ ಸ್ಟಾರ್ಟ್ ಮಾಡಿದ್ಲು. BVC ಅಂತ ಹೇಳಿದ್ರೆ ಏನು ಅಂತ ಗೊತ್ತಾಗಿರ್ಬೋದು, ನಾನು ಹೇಳಿದ್ರೆ ಅದು ಮತ್ತೆ ಮ್ಯೂಟ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಾನು ಶಾರ್ಟ್ಕಟ್ಟಲ್ಲಿ ಹೇಳಿದೆ. ಅದಕ್ಕೆ ನಾನು ಹೇಳಿದೆ, ಓ, ನಿನ್ನ ಪ್ರೊಫೆಷ್ನಲ್ ಲ್ಯಾಂಗ್ವೇಜಲ್ಲಿ ಇದು ಕೂಡ ಬರ್ತದಾ, ಇದರಲ್ಲೇ ನೀನು ಎಷ್ಟು ಫ್ರಾಡ್ ಅಂತ ಗೊತ್ತಾಗ್ತದೆ. ಫ್ರಾಡ್ ಆದರೆ ಬನ್ನಿ, ನೀವು ಅಲ್ಲಿಗೆ ಬನ್ನಿ, ಇಲ್ಲಿಗೆ ಬನ್ನಿ ಅಂತ ಹೇಳಿ ಸ್ಟಾರ್ಟ್ ಮಾಡೋದು. ಎಲ್ಲಿಗೆ ಹೇಳ್ತೆ ಅಲ್ಲಿ ಬರ್ತೇನೆ, ನೀನು ಫ್ರಾಡ್ ಅಂತ ನಾನು ಪ್ರೂವ್ ಮಾಡ್ತೇನೆ ಅಂತ ಹೇಳಿದೆ. ಕಟ್ ಮಾಡಿದ್ದು ಕಾಲ್. ನಾನು ಬಿಡುವವಳ? ಅಷ್ಟೆಲ್ಲ BVC ಅಂತ ಹೇಳಿದ್ರೆ ನಾನು ಬಿಡುವವಳ? ಕಾಲ್ ಮಾಡಿದೆ. ನನಗೂ ಕೆಟ್ಟ ಶಬ್ದಗಳಲ್ಲಿ ಮಾತನಾಡಲಿಕ್ಕೆ ಬರುತ್ತೆ. ನೀನು ಒಬ್ಳು ಹೆಣ್ಣು, ನಾನು ಹೆಣ್ಣು. ಸೊ ಹಾಗಾಗಿ ರೆಸ್ಪೆಕ್ಟಿಗೋಸ್ಕರ ನಾನು ಸುಮ್ಮನೆ ಇದ್ದೆ. ನೀನು ಬೇರೆ ಯಾರೋ ಆಗ್ತಿದ್ರೆ ನಾನು ಸುಮ್ಮನೆ ಬಿಡ್ತಾ ಇರಲಿಲ್ಲ. ಬಟ್ ನೀನು ಹೇಳಿದ್ದಿ, ಬಟ್ ಪರವಾಗಿಲ್ಲ. ಆದರೆ ಈ ಥರ ಜನರಿಗೆ ಮೋಸ ಮಾಡಬೇಡ, ಅದು ಒಳ್ಳೇದಲ್ಲ, ಹಾಗೆಗಿಂತ ಬುದ್ಧಿ ಹೇಳಿದ. ಅವಳು ಸಾರಿ ಬೈಲಿಗೆ ಸ್ಟಾರ್ಟ್ ಮಾಡಿದ. ನಾಯಿ ಅಂತ, ಹುಚ್ಚು ನಾಯಿ ಅಂತ ಇದ್ದದ್ದೆಲ್ಲ ಸ್ಟಾರ್ಟ್ ಮಾಡಿದ್ಲು. ಅಷ್ಟೆಲ್ಲ ಹೇಳುವಾಗ ನನಗೆ ಪಿತ್ತನೆತ್ತಿಗೇರಿ ನಾನು ಶುರು ಮಾಡಿದೆ. ಸರಿಯಾಗಿ ಬೈದೆ. ವಾಪಸ್ ಕಟ್ ಮಾಡಿದ್ದು, ವಾಪಸ್ ಕಾಲ್ ಮಾಡಿದ್ದೆ, ರಿಸೀವ್ ಮಾಡಲಿಲ್ಲ, ವಾಪಸ್ ಕಾಲ್ ಮಾಡಿದೆ, ರಿಸೀವ್ ಮಾಡಲಿಲ್ಲ, ಮತ್ತೆ ವಾಪಸ್ ರಿಸೀವ್ ಮಾಡಿದ್ಲು. ಸರಿಯಾಗಿ ಬೈದ್ಬಿಟ್ಟೆ. ನಿನ್ನಂಥವ್ರು ಇರೋದ್ರಿಂದ ಈ ಥರ ಎಲ್ಲ ಆಗ್ತಾ ಇರೋದು, ಹಾಗೆ ಹೀಗೆ ಅಂತ ಒಂದು ಹೇಳದ ವರ್ಡ್ಸ್ಗಳಿಲ್ಲ, ಅಷ್ಟು ಕೆಟ್ಟದಾಗಿ ಬೈದೆ ನಾನು ಕೂಡ. ಸೊ ಅವಳು ಹೇಳಿದ್ದು ಕಂಪ್ಲೇಂಟ್ ಮಾಡ್ತಾರೆ ಅಂತ ಹೇಳಿ. ಹೋಗಲ್ಲೇ ಕಂಪ್ಲೇಂಟ್ ಮಾಡ್ಕೊ, ಏನು ಬೇಕಾದರೂ ಮಾಡ್ಕೊ ಅಂತ ಹೇಳಿದೆ. ಫಸ್ಟಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದ್ರೆ ಲಾಸ್ಟಿಗೆ ಹೋಗಲ್ಲೇ ಬಾರಲ್ಲ ಅಂತ ಹೇಳಿದೆ. ಅಷ್ಟು ಸಿಟ್ಟು ಬಂತು. ಯಾಕೆ ಗೊತ್ತಾ, ಈಗ ತುಂಬ ಜನ ಜಾಬ್ ಇಲ್ಲದೆ ಮನೇಲಿ ಇರ್ತಾರೆ. ಅದನ್ನೇ ಟಾರ್ಗೆಟ್ ಮಾಡಿಕೊಂಡು ಇಂಥವರು ಅವರಿಗೆ ಮೋಸ ಮಾಡಲಿಕ್ಕೆ ನೋಡ್ತಾರಲ್ವಾ. ಅಲ್ಲ, ಅವರಿಗೆ ಜಾಬ್ ಇದ್ರೆ ತಾನೇ ಅವ್ರಿಗೆ ಹಣ ಕೊಡೋದು. ಈಗ ನೋಡಿ, ಜಾಬ್ ಉಂಟು, ಏನೋ ಒಂದು ಜಾಬ್ ಉಂಟು ಅಂತ ಹೇಳಿದ್ರೆ ಹಣ ಕಟ್ತಾರೆ. ಜಾಬ್ ಇಲ್ಲದಕ್ಕೆ ತಾನೇ ಜಾಬ್ ಹುಡುಕ್ತಾ ಇರೋದು, ಅದಕ್ಕೂ ಹಣ ಕಟ್ಟಿ ಸೇರ್ಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಅರ್ಥ ಉಂಟಾ? ಸೊ ದಯವಿಟ್ಟು ಈ ಥರ ಎಲ್ಲ ಜನರಿಗೆ ಮೋಸ ಮಾಡಿ ಬದುಕಬೇಡಿ. ಅಂತಹ ಹಣ ಉಂಟಲ್ವಾ, ಒಂದು ಕ್ಷಣಕ್ಕೆ ಮಾತ್ರ, ಮತ್ತೆ ಅದಕ್ಕೆ ಡಬ್ಬಲ್ ನೀವು ಹಾಸ್ಪಿಟಲಲ್ಲಿ ಪೇ ಮಾಡಬೇಕಾಗ್ತದೆ. ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರಲ್ಲ, ಅದೇ ಥರ. ಸೊ ನೀವು ಕೂಡ ಅಷ್ಟೇ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಇಂಥದ್ದೆಲ್ಲ ನಂಬಲಿಕ್ಕೆ ಹೋಗಬೇಡಿ. ನಾನು ತುಂಬ ಸಲ ಈ ಥರ ವಿಡಿಯೋ ಮಾಡಿ ಹಾಕಿದ್ದೇನೆ ಸ್ಕ್ಯಾಮ್ಗಳ ಬಗ್ಗೆ. ಹಾಗಂತೆ ಹೀಗಂತೆ, ಮತ್ತು ಜಾಬ್, ಪಾರ್ಟ್ ಟೈಮ್ ಜಾಬ್ ಉಂಟಂತೆ, ಎಂಥ ಪೆನ್ಸಿಲ್ ಪ್ಯಾಕಿಂಗ್ ಜಾಬು, ಅದಕ್ಕೆ ಇಷ್ಟು ಕಟ್ಟಬೇಕು, ಹಾಗೆ ಹೀಗೆ ಅಂತ ಸಣ್ಣ ಸಣ್ಣ ಅಮೌಂಟಿಂದ ಸ್ಟಾರ್ಟ್ ಮಾಡ್ತಾರೆ ಗೈಸ್. ಸಣ್ಣ ಅಮೌಂಟಿಂದ, ಕೆಲವು 200 ರೂಪಾಯಿ, 100 ರೂಪಾಯಿ, 100 ರೂಪಾಯಿ 100 ಜನ ಕೊಟ್ಟರೆ ಎಷ್ಟಾಯಿತು ನೀವು ಲೆಕ್ಕ ಹಾಕಿ. ಅದಕ್ಕೆ ಹೇಳ್ತಾ ಇರೋದು, ಆದಷ್ಟು ಇಂತಹ ಫ್ರಾಡ್ಗಳಿಂದ ಅಲರ್ಟ್ ಆಗಿರಿ. ನಾವು ನಂಬ್ತೇವೆ, 100 ರೂಪಾಯಿ ಅಲ್ಲ, 200 ರೂಪಾಯಿ ಅಲ್ಲ ಅಂತ ಕೊಟ್ಟು ಬಿಡ್ತೇವೆ. ಅದು 200 ರೂಪಾಯಿ ಇಷ್ಟ ಆಗುತ್ತೆ. ತುಂಬ ಜನರಿಗೆ ಮೋಸ, ಕೆಲವರಿಗೆ ಆ 200 ರೂಪಾಯಿ ಕೂಡ ದೊಡ್ಡದೇ ಅಮೌಂಟು, ಓಕೆನಾ? ಸೊ ಹಾಗಾಗಿ ಇಂತಹ ಯಾವುದೇ ಫ್ರಾಡ್ಗಳಿಗೆ ನೀವು ಬಲಿ ಆಗಬೇಡಿ. ಮತ್ತು ಜಾಬ್ ಉಂಟು, ಹಣ ಕಟ್ಟಿ ಜಾಬ್ ಆಗ್ತದೆ ಅಂತ ಹೇಳಿ ನೀವು ನಂಬಲಿಕ್ಕೆ ಹೋಗಬೇಡಿ. ಅದು ನಾನು ಪಕ್ಕ ಹೇಳ್ತೇನೆ. ಹಣ ಕಟ್ಟಿ ನಿಮಗೆ ಜಾಬ್ ಸಿಗ್ತದೆ. ಕೆಲವು ನೆಟ್ವರ್ಕ್ ಮಾರ್ಕೆಟಿಂಗ್ ಕೂಡ ಹಾಗೆ ಇರ್ತದೆ.
ಏನು ತಗೋತುಂಟ, ನಾನು ರೀಸೆಂಟಾಗಿ ನನಗೆ ಅದರ ಬಗ್ಗೆ ವಿಷಯ ಗೊತ್ತಾದ್ದು. ನಾವು ಹೈದ್ರಾಬಾದಿಗೆ ಬನ್ನಿ ಅಂತ ಹೇಳಿದ್ರಂತೆ. 15,000 ಕಟ್ಟಲಿಕ್ಕೆ. ಓಕೆನಾ, 15,000 ಕಟ್ಟಿ ಅವರಿಗೆ ಒಂದಷ್ಟು ಪ್ರಾಡಕ್ಟ್ಸ್ಗಳನ್ನು ಕೊಡ್ತಾರೆ. ಅದನ್ನು ಅಲ್ಲೇ ಸೇಲ್ ಮಾಡಲಿಕ್ಕೆ ಬಿಡೋದು. ಈಗ ನಮ್ಮ ಊರಿನವರೆಲ್ಲ ಹೋಗ್ತಾರೆ, ಹೋದ ನಂತರ ಅವ್ರಿಗೆ ಜಾಬ್ ಆಯಿತು ಅಂತ ಖುಷಿಯಿಂದ ಹೋಗ್ತಾರೆ, ಗೊತ್ತಾಯ್ತಾ. 15,000 ಕೊಟ್ಟಿದ್ದೇನೆ, ಜಾಬ್ ಆಯಿತು ಅಂತ. ಬಟ್ ಅವರಿಗೆ ಟಾರ್ಗೆಟ್ ಇರ್ತದೆ, ಅದನ್ನು ಪ್ರಾಡಕ್ಟನ್ನು ಮಾರಬೇಕು ಹಾಗೆ ಹೀಗೆ ಅಂತ. ಪ್ರಾಡಕ್ಟನ್ನು ಮಾರೋದು ಮಾತ್ರ ಅಲ್ಲ, ಅವರು ಇನ್ನೊಬ್ಬರನ್ನ ಕರ್ಕೊಂಡು ಹೋಗಬೇಕು, ಅವರು 15,000 ಕೊಡಬೇಕು. ಜಾಬ್ ಕನ್ಫರ್ಮ್ ಅಂತ ಇರ್ತದಲ್ವಾ. ಸೊ ಅಲ್ಲಿ ಅವರು ಪಾಪ ಸೇಲ್ ಮಾಡ್ಕೊಂಡಿರ್ಬೇಕು. ಈ ಥರ 15,000 ಅವರು ಒಂದು ವೇಳೆ ಕಟ್ಟಿದ್ರೆ ಅವರಿಗೆ ಕಮಿಷನ್ ಬೇಸ್ಡ್ ಪೇಮೆಂಟ್ ಬರ್ತದೆ. ಪಾಪ ಈ ಹುಡುಗರೆಲ್ಲ ಏನಪ್ಪ 15,000 ಅಲ್ಲ, ಜಾಬ್ ಕನ್ಫರ್ಮ್ ಇರ್ತದಲ್ಲ ಅಂತೆಲ್ಲ ಎಲ್ಲ ಹೇಳ್ಕೊಂಡು ಹೋಗ್ತಾರೆ. ಅದು ದೂರಿಗೆ ಹೋದ ನಂತರ ಬರ್ಲಿಕ್ಕೆ ಆಗ್ತದಾ? ಮನೆಯಲ್ಲೆಲ್ಲ ಹೇಳಿರ್ತಾರೆ ಜಾಬ್ ಸಿಕ್ಕಿದೆ, ನಾನು ಹೋಗ್ತೇನಪ್ಪ ಅಂತ ಹೇಳಿ ಹೋಗ್ತಾರೆ. ಅಲ್ಲಿ ಹೋದ ನಂತರ ವಿಷಯಗಳು ಬೇರೆ ಇರ್ತದೆ. ಇದನ್ನು ಮನೆಯವರು ಕೂಡ ಕೆಲವೊಂದ್ಸಲ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಜಾಬ್ ಆಯ್ತಲ್ವಾ, ಮನೆಗೆ ಕೊಡ್ಬೇಕಾಗದನ್ನ ಕೊಡು ಹಾಗೆ ಹೀಗೆ ಅಂತ. ಈ ಥರ ತುಂಬ ಜನರ ಲೈಫಲ್ಲಿ ಆಗ್ತಾ ಇರ್ತದೆ. ಸೊ ಹಾಗಾಗಿ ಆದಷ್ಟು ಯಾವುದೇ ಒಂದು ಜಾಬಿಗೆ ಹೋಗೋದಾದ್ರೂ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಅದರಲ್ಲೂ ಕೂಡ ಹಣ ಕಟ್ಟಿ ಜಾಬ್ ಸಿಗ್ತದೆ ಅನ್ನೋದನ್ನು ಮಾತ್ರ ನಂಬಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ಹಣ ಕಟ್ಟಿ ಜಾಬ್ ಆಗೋದಾದ್ರೆ ನೀವು ಯಾಕೆ ಆ ಜಾಬಿಗೆ ಹೋಗಬೇಕು ಅಂತ ನಾನು ಹೇಳೋದಷ್ಟೇ. ಓಕೆನಾ. ಸೊ ಅದೆಲ್ಲ ಸುಮ್ಮನೆ, ಹಣ ಕಟ್ಟಿ ಜಾಬ್ ಆಗ್ತದೆ ಹಾಗೆ ಹೀಗೆ ಅಂತೆಲ್ಲ ಸುಮ್ಮನೆ. ಕೆಲವರು ಕಮಿಷನ್ ಬೇಸ್ಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನಾನು ಒಂದು ಒಳ್ಳೆ ಕಂಪನಿಯಲ್ಲಿ ಇರ್ತೇನೆ, ನಮ್ಮ ಪಕ್ಕದ ಮನೆ ಹುಡುಗನಿಗೊಬ್ಬ ಇದು ಪ್ರಾಬ್ಲಮ್ ಆಗಿದೆ ಇದೇ ಥರ. ಏನು ಏರ್ಪೋರ್ಟಲ್ಲಿ ಜಾಬ್ ಅಂತ ಹೇಳಿ ಗುರ್ತದವನೇ, ಓಕೆನಾ, ಇಲ್ಲಿ ಗುರ್ತದವನೇ. ಸೊ 2,000 ಕೊಡ್ಲಿಕ್ಕೆ ಇರ್ತದೆ, ಅದವರಿಗೆ ಕಮಿಷನ್ ಕೊಡೋದು, ಜಾಬ್ ಕನ್ಫರ್ಮ್ ಅಂತ. ಪಾಪ ಅವ 2,000 ಕೊಟ್ಟು ಬಿಟ್ಟಿದ್ದಾನೆ. ಅವನ ಫ್ರೆಂಡ್ಸಿಗೆಲ್ಲ ಹೇಳಿ ಅವರಿಗೆ ಕೂಡ ಜಾಬ್ ತೆಗಿಸಿಕೊಡ್ತಾರೆ ಅಂತ 2,000 ಅವನು ಕಟ್ಟಿಕೊಂಡು ಓಡಿದೆ. ಯಾರೋ ಹಾಸನದವನಂತವ ಮೇಯ್ನ್ ಅದರಲ್ಲಿದ್ದದ್ದು. ಸೊ ಸೈಬರ್ ಕ್ರೈಮಲ್ಲೇ ಮಾಡಿದ್ದಾರೆ. ಬಟ್ ಸಣ್ಣ ಅಮೌಂಟ್ ಆಗಿರೋದ್ರಿಂದ ಸೈಬರ್ ಕ್ರೈಮ್ ಕೂಡ ಅದು ಇದಾಗಲಿಲ್ಲ. ಮತ್ತೆ 2,000 ಎಲ್ಲ ಹೋದರೆ ಹೋಗ್ಲಿ ಅಂತ ಅವರು ಸುಮ್ಮನೆ ಕೂತರು. ಅದೇ ನಾವು ಮಾಡೋ ತಪ್ಪು. 2,000 ಆಗಲಿ, ಅದೇ 200 ರೂಪಾಯಿ ಆಗಲಿ, ನಾವು ಬಿಡಬಾರ್ದು. ನಾವು ದುಡ್ದ ಹಣ ಅಲ್ವಾ, ಸುಮ್ಮನೆ ಬಂದ ಹಣನ. ವಿಷಯ ಅಷ್ಟೇ, ಫ್ರಾಡ್ ಕಾಲಿಗೆ ಯಾವತ್ತೂ ತಲೆ ಕೊಡಬೇಡಿ. ಹಣ ಕಟ್ಟಿ ಜಾಬ್ ಆಗ್ತದೆ ಅಂತ ಹೇಳೋದನ್ನ ಯಾವತ್ತೂ ನಂಬೇಡಿ. ನಮಗೆ ಜಾಬ್ ಆಗುತ್ತೆ ಅಂತ ಇದ್ದರೆ ನಮ್ಮ ಟ್ಯಾಲೆಂಟ್ ಮೇಲೆ ಇರ್ತದೆ ಹೊರತು ಸೊ ನಮಗೆ ಹಣ ಕಟ್ಟಿ ಆಗ್ತದೆ ಅನ್ನೋದು ತಪ್ಪು. ಸೊ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ ನಾನು ನಿಮಗೆ. ಯಾರು ಅಂತ ಹೇಳೋದಿಲ್ಲ, ನನಗೆ ತುಂಬ ಪರಿಚಯದವರು. ಯಾರು ಅಂತ ನಾನು ಖಂಡಿತ ಹೇಳಿಕ್ಕೆ ಹೋಗೋದಿಲ್ಲ, ಯಾಕಂತ ಹೇಳಿದರೆ ಹೇಳಬೇಡಿ ಅಂತ ಹೇಳಿದರು. ಮೆಸ್ಕಾಮಲ್ಲಿ ಜಾಬ್ ಕೊಡಿಸ್ತೇನಂತ ಹೇಳಿ 95,000 ತಗೊಂಡಿದ್ದಾರೆ. ಗೌರ್ಮೆಂಟ್ ಜಾಬ್ ಅಲ್ಲ, ಸಿಕ್ಕಿದ್ರೆ ಸಿಗಲಿ ಅಂತ ಪಾಪ ಚಿನ್ನ ಅಡ ಇಟ್ಟು 95,000 ಕೊಟ್ಟಿದ್ರು. ಸೊ ಎಂತೆಲ್ಲ ಹೇಳಿಕೊಂಡು ಹೋದ, ತುಂಬ ಜನರಿಗೆ ಫ್ರಾಡ್ ಮಾಡ್ತಾ ಹೋದ. ಪುಣ್ಯಕ್ಕೆ ಅವನು ರಿಲೇಷನ್ ಅಂತೆ. ಸೊ ಹಾಗಾಗಿ 90,000 ರಿಟರ್ನ್ ಮಾಡಿದ್ದಾನೆ. ಹೇಗೆ ಅದು ಸಹ ಕೇಳಿ 90,000 ರಿಟರ್ನ್ ಮಾಡಿದ್ದಾನೆ. ಅವ್ನು ಕೂಡ ಹೇಳಿದೇಗಿತ್ತು ಗೊತ್ತುಂಟ, 95,000 ಕಟ್ಟಿ ಜಾಬ್ ಆದ ನಂತರ ಅದೆಲ್ಲ ಅಮೌಂಟ್ ನಿಮ್ಗೆ ರಿಫಂಡ್ ಆಗುತ್ತೆ. ಒಂದು ವೇಳೆ ಜಾಬ್ ಆಗದಿದ್ರು ಕೂಡ ಎಲ್ಲ ಅಮೌಂಟ್ ರಿಫಂಡ್ ಆಗುತ್ತೆ ಅಂತ. ಸೊ ಸಂಬಂಧಿಕಲ್ಲ, ಮರ್ಯಾದೆ ಹೋಗ್ಬೋದು ಅಂತ ಹೇಳಿ 90,000 ರಿಟರ್ನ್ ಮಾಡಿದ್ದಾನೆ. ಪುಣ್ಯ. ಒಂದು ವೇಳೆ ಅದು ಸಹ ಹೋದರೆ ಹೋಯ್ತು. ಈ ಥರ ಎಲ್ಲ ತುಂಬ ಇರ್ತದೆ ಗೈಸ್. ನಮ್ಮ ಪರಿಚಯದವರೇ, ನಮಗೆ ತುಂಬ ಬೇಕಾದವರೇ ನಮ್ಮ ಹತ್ರ ಹೇಳ್ತಾರೆ ಇಷ್ಟು ಕೊಟ್ಟರೆ ಜಾಬ್ ಆಗ್ತದೆ ಅಂತ. ಬಟ್ ಅದೆಲ್ಲ ಸುಮ್ಮನೆ ಆಯ್ತು. ಯಾರನ್ನು ಈಗ ಉಂಟಲ್ಲ, ನಮ್ಮ ಪಕ್ಕದಲ್ಲಿರುವವರನ್ನೇ ನಂಬಲಿಕ್ಕೆ ಬಾರದು ಅಂತ ಪರಿಸ್ಥಿತಿ ಬಂದಿದೆ ಈಗಿನ ಕಾಲದಲ್ಲಿ. ಸೊ ಹಾಗಾಗಿ ಅಲರ್ಟ್ ಆಗಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೊಳ್ತೇನೆ. ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ವಿಜಿ ಕವಿತಾ ಸ್ಟುಡಿಯೋ ಟಾಕ್ಸ್ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇನ್ನು ಮುಂದೆ ಯಾವ ರೀತಿ ಕಂಟೆಂಟ್ ಬೇಕು ಅಂತ ಕಮೆಂಟ್ ಮಾಡಿ. ನಾಳಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.